ಶಿಬಿರದ ಮೂಲಕ ಮದ್ಯವ್ಯಸನಿಯ ಮನವೊಲಿಸಿ ದುಶ್ಚಟವನ್ನು ನಿರ್ಮೂಲಗೊಳಿಸುವುದರ ಜೊತೆಗೆ ಊರಿನ ಗೂಡಂಗಡಿಗಳಲ್ಲಿ ಕಾನೂನು ಬಾಹಿರವಾಗಿ ಮದ್ಯ ಮಾರಾಟ ಮಾಡುವ ವ್ಯಾಪಾರಿಗಳ ಮನವೊಲಿಸಿ ಮದ್ಯ ಮಾರಾಟ ಮಾಡದಂತೆ ಜಾಗೃತಿಗೊಳಿಸುವ ಕಾರ್ಯವು ಆಗಬೇಕಾಗಿದೆ ಎಂದು ಮಾಜಿ ಸಚಿವ ಬಿ ರಮಾನಾಥ ರೈ ಅವರು ಹೇಳಿದರು. ಅವರು ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಮಧ್ಯವರ್ಜನ ವ್ಯವಸ್ಥಾಪನಾ ಸಮಿತಿ ಮೋಂತಿಮಾರಿದರ ಆಶ್ರಯದಲ್ಲಿ ಶ್ರೀಕ್ಷೇತ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತಿ ಮತ್ತು ಸಂಶೋಧನಾ ಕೇಂದ್ರ ಇದರ ವಿಸ್ತರಣಾ ಕಾರ್ಯಕ್ರಮದ ಅಂಗವಾಗಿ ಮೋಂತಿಮಾರಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ದೇವಸ್ಥಾನದಲ್ಲಿ ನಡೆದ 1937ನೇ ಮಧ್ಯವರ್ಜನ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಇಚ್ಛಾಶಕ್ತಿಯಿಂದ ಮತ್ತೊಂದು ಮನ ಪರಿವರ್ತನೆಯಾದ ಹೆಸರನ್ನು ಕೂಡಲು ಸಾಧ್ಯತೆ ಇನ್ನು ಮಧ್ಯ ಪುಟ್ಪವನಂಚಿನ ಸಂಜೆ ಕಾರ್ಯಕ್ರಮ ಈ ಕಾರ್ಯಕ್ರಮ ಒಂದು ಎಡ್ಡೆ ಕಾರ್ಯಕ್ರಮ ದೇವರ ಮೆಚ್ಚಿನಂತಹ ಕಾರ್ಯಕ್ರಮ ಕಾನೂನಾತ್ಮಕವಾದ ಮೋಂತಿಮಾರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರ ಎಸ್ಆರ್ ಸತೀಶ್ ಚಂದ್ರ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿ, ಇದೊಂದು ದೇವರ ಕೆಲಸ. ಗ್ರಾಮಾಭಿವೃದ್ಧಿ ಯೋಜನೆಯ ಮಧ್ಯವರ್ಜನ ಶಿಬಿರದಿಂದ ಸಮಾಜದಲ್ಲಿ ಮಹತ್ತರವಾದ ಬದಲಾವಣೆಯಾಗಿದೆ ಎಂದರು. ಇದು ಹೃದಯದ ಬೆಲೆ ಈ ನೆತ್ತರ ಮಾತ ಬರ್ತದೆ ಅವು ಕ್ಲೀನ್ ಮಾಡಿ ತುಪ್ಪ ಕೊಡ್ತು ನಡೆ ಕಳ್ಕೊಂಡ್ರಿ ದೇವರ ಬೆಲೆ ಇಂದು ಬಂದ್ಕೊಡಲ್ಲ ಸಾಮಾನ್ಯ ಜನಗಳಿಗೆ ಸಾಧ್ಯ. ಇಂದು ಧರ್ಮಸ್ಥಳದ ಅಂಚಿನ ಮಹಾನ್ ಶಕ್ತಿ ಮಾತಲ ವ್ಯವಸ್ಥೆ ಇತ್ತಿನಂಚಿನಕ್ಕೆ ಸಾಧ್ಯ ಅಣ್ಣ ನಮ್ಮ ಮಾತೆಲ್ಲ ಲೆಕ್ಕ ಒಟ್ಟಾಂಡ ಇದು ಅದ್ಭುತವಾದ ಅಂಚಿನ ಒಂದು ಪ್ರಗತಿ ತುಪ್ಪ ಇಂದಿನ ರಿಸಲ್ಟ್ ಬರೆಯಲು ಸಾಧ್ಯ. ಇಲ್ಲಿ ಮುಟ್ಪದಾಯ ಬಂದ್ಕೊಡುವುದು ಒಂದು ಪ್ರಶ್ನೆ ಎಲ್ಲರೂ ಸುಮಾರು ಜನ ಕೇಳಿದ್ರು, ದೇವಸ್ಥಾನ ಬಂದ್ಕೋರ ಅಂದುಕೊಂಡೆ ಕಾರಣದ ಮಟ್ಟ ಇಲ್ಲಡೆ ನಾನು ಬೇರೆ ಬೇರೆ ಕೋತಿಕೊಂಡಾಗ ಮಸ್ತ್ ಜನ ಪುಣ್ಯನ ಕೂತ್ಕೊಬೇಕು ಇಲ್ಲಡೆಲ್ಲ ಬರ್ಬೇಕು ಸರಿ ಅನ್ನ ಕಂಡ ಹೊಟ್ಟೆ ಕಾಲದಲ್ಲಿ ಮಾತು ಕೂರ್ಬೇಕು ಗಾಯತಾಂಗ ಸ್ಟೇಷನ್ಗೆ ಫೋನ್ ಮಾಡ್ತಾರೆ ರಟ್ಟು ಗುಲ್ಲಾಲೆ ಪುಣ್ಯವಾದ പക്ഷെ ಅವ್ರು ನಮ್ಮ ವ್ಯವಸ್ಥೆ ರೀತಿ ಇದ್ದರು ಬೇರೆ ಬೇರೆಗೆ ಫೋನಲ್ಲಿ ಇದ್ವಿ. ನಾನು ಕೆಲವೆಲ್ಲೆಡೆ ಫೋನಾಗ ಭಾರಿ ಬೇಜಾರ ಇಲ್ಲಿಗೆ ಸ್ವಾತಂತ್ರ್ಯ ಸಿಕ್ಕಿದ್ರೆ 75 ವರ್ಷ ಅನ್ನಲ್ಲ ಇಲ್ಲ ಓಡಿದ್ದೀಯಾ ಇಲ್ಲ ನಿಗಾ ಇರ್ತಿದ್ದೀಯಾ ಇಲ್ಲ ವ್ಯವಸ್ಥೆ ಇದ್ದಿ ಒಂದು ಕಾರಣದಾನವನ್ನಾಗ ಇದನ್ನು ಅತಿರೇಕ 1937ನೇ ಮಧ್ಯವರ್ಜನ ಶಿಬಿರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ರಾಮ್ ಪ್ರಸಾದ್ ರೈ ತಿರ್ವಾಚೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ದೇಶ ಅಭಿವೃದ್ಧಿಯಾಗಬೇಕಾದ್ರೆ ವ್ಯಸನ ಮುಕ್ತ ಸಮಾಜ ನಿರ್ಮಾಣವಾಗಬೇಕು ಎಂದರು. ಸಮಾಜ ಓಡುನಂಡ ಕಟ್ಟೆರಡು ಒಂಜಿ ಸಾತ್ವಿಕ ಭಾವನೆ ಕೊಡಿಗೆ ನೋಡ ಒಂಜಿ ಸನ್ನಡತೆ ಕೊಡಿಗೆ ಸಾತ್ವಿಕ ಭಾವನೆ ಕೊಡದಾಗ ನಮ್ಮ ಹೊಲದಲ್ಲಿ ಬಾಲದ ಕೊಂಡಪ್ಪ ನಮ್ಮ ಮನಸ್ಥಿತಿ ಇಂಚಪ್ಪುಡ ಅವು ಪಕ್ಕ ನಮ್ಮ ಹೊಲದ ದೇವಸ್ಥಾನ ಭಜನೆನ ಅಲ್ಪುಪ್ರಾಗ ನಮ್ಮ ಮನಸ್ಥಿತಿ ಇಂಚಪ್ಪುಡ ಒಂದು ರಡ್ಡೆತ್ತ ವ್ಯತ್ಯಾಸ ನಮ್ಮ ಗಮನಿಸಂಡ ಆ ದೇವಸ್ಥಾನದ ಪೂಜದ ಉಪ್ಪು ನಮ್ಮ ಮನಸ್ಥಿತಿ ಉಂಟಾವು ಸಾತ್ವಿಕ ಭಾವನೆ. ಆ ಸಾತ್ವಿಕ ಭಾವನೆ ನಮ್ಮ ಜಾಸ್ತಿ ಆದ ಗುಡಿಗೆ ಅಂಚನೆ ಸನ್ನಡತೆ ಬಂದ ರಾಮದೇವರ ಕಾಟಿನಾಗ ಮೀಗಿ ಬರತ್ತೆ ಕ್ರಿಯರ ಬಂದಾಗ ರಾಮದೇವರು ಸುಮಾರು ಉಪದೇಶಗಳು ಮಲ್ತರಿಗೆ ಅವಿನೀತಿದ ರಾಜ್ಯಕ್ಕೆ ಓದುದು ಐಟು ಬಾಲಿ ಕೊಡ್ಕೊಂಡು ಐಟ ಲಾಸ್ಟಿಗೆ ನಮ್ಮ ಊಟಕ್ಕೆ ಕೂಡ ಸನ್ನಡತೆ ಉಲ್ಲೇರ ಊರದಲ್ಲಿ ಸನ್ನಡತೆ ಇಟ್ಟಿದ್ದಂತ ಅಲ್ಪ ಪೊಲೀಸ್ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆ ಅವಶ್ಯಕತೆ ಇಪ್ಪುಜಿದ್ದು ಅಪ್ಪಗ ರಾಮದೇವರು ಬಂದ ಸತ್ಯ. ಯೋಜನೆಯ ದಕ್ಷಿಣ ಕನ್ನಡ ಜಿಲ್ಲಾ ನಿರ್ದೇಶಕ ಎ ಬಾಬುನಾಯ್ಕ್, ವಿಟ್ಲ ಲಯನ್ಸ್ ಕ್ಲಬ್ನ ನಿಯೋಜಿತ ಅಧ್ಯಕ್ಷ ಸಂಜೀವ ಪೂಜಾರಿ, ಕಣಂತೂರು ಶ್ರೀ ತೊಡಕುಕ್ಕಿನರ್ ದೈವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರ ದೇವಪ್ರಸಾದ್ ಪಯ್ಯಥಯ್ಯ, ಪ್ರಗತಿ ಬಂಧು ಸ್ವಸಹಾಯ ಸಂಘದ ಕೇಂದ್ರ ಒಕ್ಕೂಟದ ಅಧ್ಯಕ್ಷ ನವೀನ್ ಚಂದ್ರ ಕಣಂತೂರು, ಮಂಚಿ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ಲಕ್ಷ್ಮಣ ಎಂಎಂ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಂದೀಪ್ ಸಾದ್ಯನ್, ವಿ4 ನ್ಯೂಸ್, ಬಂಟ್ವಾಳ.